ಥ್ಯಾಂಕ್ ಯು ಮನೀಶ್ ಅವರೇ. ಹೂ ಗೋಟ್ ಮೋರ್ ಲವ್ ಪ್ರಪೋಸ್ ಇನ್ ಯುವರ್ ಗ್ಯಾಂಗ್. ಥ್ಯಾಂಕ್ ಯು ಕಣಕ್ಕೋ. ಅಂಕಿತನವ್ರು ಹೇಳಿದ್ಮೇಲೆ ಮುಗೀತು ಗಾಯ್ಸ್. ಕಚ್ ಕಚ್ ನಾನೇನು ಯಾವಾಗಲಾದ್ರೂ ನಿಮಗೆ ಆವಾಜ್ ಹಾಕಿದ್ದೇನಾ? ಭವ್ಯ ಸಿಂಗಲ್ ಆರ್ ಕಮಿಟೆಡ್? ಇದು ಮಸ್ತ್ ಕ್ಯೂಟ್ ಅದಲ್ಲ ರೀ. ನೀವು ಕಮಿಟೆಡ್ ಆರ್ ಸಿಂಗಲ್? Welcome back to my YouTube channel. ಕ್ವಶನ್ ಅಂಡ್ ಆನ್ಸರ್ ವಿಡಿಯೋ ಮನ್ಪೊಡುತ್ತ ಅವಿ ನಿಮ್ಮ ಅನ್ಕೋಲ್ಲ ಎಂಕಲು ಭವ್ಯ ಫ್ರೀ ಉಳ್ಳೇರಂಚದು. Oh my god. ನಮ್ಮದು ಒಂಟೆ ನಮ್ಮ ಎಡಿಟರ್ ಅಂಕಿತಾ ಕರ್ಕೇರ ಅವರು ಬಂದಿದ್ದಾರೆ. ಜೋರದ ಚಪ್ಪಾಳೆ. ಮತ್ತೆ ನಮ್ಮ ಅಧ್ಯಕ್ಷತೆಯನ್ನು ನಮ್ಮ ಅಶ್ವಿಜನ್ ಅವರು ತಗೊಂಡಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತ. ಮತ್ತೆ ಸಭಾಧ್ಯಕ್ಷರು ಒಂದಲ್ಲ, ಕಾರ್ಯದರ್ಶಿಗಳು ದೀಪ್ತಿ ಅವರಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತ. ಮತ್ತೆ ಸದಸ್ಯರಿದ್ದಾರೆ ಅಕ್ಷತಾ ಪಿ, ಭುವನ, ಭವ್ಯ ಮತ್ತೆ ಇವಳು ಕೆಲಸದವರಿದ್ದಾರೆ. ಮತ್ತೆ ಎಲ್ಲರೂ ಹೇಗಿದ್ದೀರಿ? ನಮ್ಮ ಅಶ್ವಿಜನ್ ಅವರಿದ್ದಾರೆ, ತೊಂಟೆ ಇದ್ದಾರೆ. ಬನ್ನಿ ಗೈಸ್, ನಮ್ಮ ಕ್ಲಾಸಿನವರು ಇದ್ದಾರೆ ಇನ್ನು ತುಂಬ ಜನ. ಅವರನ್ನು ತೋರಿಸ್ತೇವೆ, ಬನ್ನಿ. ಬಲೆ ತುಳು ಅಲ್ಲಿ ಮಾತಾಡು. ಬಲೆ ಗಾಯ್ಸ್ ಎಂಕ್ಲೇನ ಕ್ಲಾಸ್ ತಕ್ಲೇನು ನಿಕ್ಲೇಗೆ ತೋಚ್ಪಾವೆ ಬಲೆ ತುಲೆ ನಮ್ಮ ಗ್ಯಾಂಗ್ ದಕ್ಕಲೇರು. ನಮ್ಮ ಗ್ಯಾಂಗಿನೊಟ್ಟಿಗೆ ಇನ್ನೊಂದು ಗ್ಯಾಂಗ್. ಅಕ್ಕ ಬಂದ್ಲು. ಇವರು ನಗುಮುಖದ ಸುಂದರಿ. ಇದು ದಕ್ಷ ಅವರು. ಒಂದು ಆಯ್ ಮಾಡು. ಇದು ಭೂಮಿಕಾ. ಅದು ನಮ್ಮ ದೀಕ್ಷಾ. ಕಾಮಿಡಿ ಅವಳನ್ನು ಹೇಳಿಲ್ಲ. ಅದು ನಮ್ಮ ಆಶಾಲತಾ. ನೋಡಿ ಸ್ಮೈಲ್ ನೋಡಿ ಗೈಸ್, ಸ್ಮೈಲ್. ದೀಪ್ತಿ ಅಕ್ಕ ಯಾವುದೋ ಆಲೋಚನೆ ಇದ್ದಾರೆ. ಎಂತ ಆಲೋಚನೆ? ನಮಗೆ ಸ್ಟಾರ್ಟ್ 1:15 ಕಾಲ್ ಮಾಡಿ ಕೇಳ್ಬೇಕಲ್ಲಿ. 1:15 ಸ್ಟಾರ್ಟ್. ಈಗ ಸ್ಟಾರ್ಟ್ ಆಗಿ ನಮ್ಮ ಲೈಫ್ ಇಪ್ಪನೆ ಒಂಜಿ ಎಂಜಾಯ್ ಮಾಡಿ. ನಾನು ಹೋಗ್ತೇನೆ. ಎಲ್ಲ ಮೊಬೈಲಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಎಂತ ದೊಡ್ಡ ಅಲ್ಪಡ್ದು ಅಕ್ಕಿಯ ನಿನ್ನವೇ ಅರ್ಥ ನೋಡಿ. ನಮ್ಮ ರೀಲ್ಸ್ ಅನ್ಪಕಂದಿಲ್ಲ. ರೀಲ್ಸ್ ಮತ್ತೆ ಒಂದು ಬ್ಲಾಗ್, ಅದೇ ಕ್ವಶನ್ ಆ್ಯಂಡ್ ಆನ್ಸರ್ ಮಾಡುವಂತ ಇದ್ದೇವೆ. ಬನ್ನಿ ಗಾಯ್ಸ್, ಇನ್ನೂ ಇದ್ದಾರೆ ತುಂಬ ಜನ. ನಿಮಗೆ ನಾನು ತೋರಿಸ್ತೇನೆ. ಬನ್ನಿ ನೋಡಿ, ಇವರೆಲ್ಲ ಫೋಟೋ ತೆಗಿಲಿಕ್ಕೆ ರೆಡಿಯಾಗಿದ್ದಾರೆ ನೋಡಿ. ಇದು ಇನ್ನೂ ಇದ್ದಾರೆ. ಬನ್ನಿ, ನಮ್ಮ ಪೆತ್ತಕದವರಿದ್ದಾರೆ ನೋಡಿ. ಇದು ಇನ್ನೊಂದು ಗ್ಯಾಂಗ್. ಇವರೆಲ್ಲ ನಮ್ಮ ಕ್ಲಾಸ್ನವರು. ಇವರಿಬ್ಬರು ಬೇರೆ ಕ್ಲಾಸ್. ನೋಡಿ ಗಾಯ್ಸ್, ಬೇಗ ಬಿಟ್ಟರೆ ಇದೆ ನಮ್ಮದು ಅವಸ್ಥೆ. ಎಷ್ಟು ಜನ ಮರೆ ನಮ್ಮ ಕ್ಲಾಸಿನವರು. ಎಲ್ಲಿಗೆ ಹೋಗ್ತಾರೆ ನೋಡಿ ಗಾಯ್ಸ್. ಓ ಎಂಚಿನ ಹಲೋ, ಯಾರೋ ಮಲಗಿದ್ದಾರೆ ಗುಹೆ ಒಳಗೆ. ಕ್ವಶನ್ ಅಂಡ್ ಆನ್ಸರ್ ವಿಡಿಯೋ ಬಂದಿತ್ತ ಮಸ್ತ್ ಜನ ಕ್ವಶನ್ ಕೇಂದಿತ್ತಾರೆ ಅಂಚದು ಏನು ಕ್ವಶನ್ ಬಂತು ಮುಗ್ಳು ಆನ್ಸರ್ ಬಂತೆ ಮಾಡ್ತೀವಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಬಂತೀರ ಮಾತಾಡಿಲ್ಲ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆದ ತುಂಬ ಟೈಮ್ ಆಯ್ತಾ? ಅದು ಹ್ಯಾಪಿ ಫ್ರೆಂಡ್ಶಿಪ್ ಡೇ. Yanirna vlogs here a main reason for Bhavya. She is such a pure hearted and her comedy it was amazing. Arna ottugu video ಜಾಸ್ತಿ ಮನ್ಕುಲೆ. Bhavya, I am your fan from Mangalore and congratulations for 1000 subscribe. Thank you so much guys. Thank you so much. Congratulations ಪನ್ನಿಕ್ ಇಂಚನೆ ಸಪೋರ್ಟ್ ಮಾಡ್ತಂದಿಪ್ಪುಲೆ. ಮಸ್ತ್ ಜನ ಸಬ್ಸ್ಕ್ರೈಬರ್ ಅವಡ್ ನನ್ಲ ರಡ್ಡ ಸರ 1 ಲಕ್ಷ ಆಗಲಿ ಆಗ್ಲಿ. ಮತ್ತೆ ಭವ್ಯ ಅಕ್ಕನ ದೊಡ್ಡ ಫ್ಯಾನ್ ಅವರು. ತುಂಬಾ ಕ್ಯೂಟ್. ಓಹ್ ಥ್ಯಾಂಕ್ ಯು. ಹೆಸರುಂಟು ಯಾರಂತ? ಚಂದ. ಮನೀಶ್ ಎಡಿಟ್ಸ್. ಥ್ಯಾಂಕ್ ಯು ಮನೀಶ್ ಅವರೇ. ಮತ್ತೆ ಒನ್ ಮೋರ್ ಕ್ವಶನ್, ಹೂ ಗೋಟ್ ಮೋರ್ ಲವ್ ಪ್ರಪೋಸ್ ಇನ್ ಯುವರ್ ಗ್ಯಾಂಗ್? ಭವ್ಯ.
ನಾನಲ್ಲ ನೀನೆ ಈರಿನ ಪನ್ನೀರ್ ಆಪ್ ಚಾಲಿಗಿಲ್ಲ ನೆಟ್ಟಿದೆ ಇದಕ್ಕೋಸ್ಕರ ಬನ್ನಿ ಆತವ ಒಕ್ಕದಲ್ಲಿ ಎಂತಂತ ಅವಳು ಹೇಳಿದ್ದು ಇದ್ದಂಗೆ ಆಗುದಿಲ್ಲ ಸತ್ಯ ಕನ್ನಡ ನಾನು ಸೂಪರ್ ಫ್ರೆಂಡ್ಶಿಪ್ ನೋಡು ಸೂಪರ್ ಫ್ರೆಂಡ್ಶಿಪ್ ಅಂತ ಥ್ಯಾಂಕ್ ಯು ನಮ್ಮದು ನಮ್ಮ ಫ್ರೆಂಡ್ಶಿಪ್ ನಮ್ಮದು ಮತ್ತೆ ನಮ್ಮ ಆಚೆ ಕ್ಲಾಸ್ನವರು ಒಬ್ರು ಸುಷ್ಮಿತಾ ಅಂತಿದ್ದಾರೆ ಅವ್ರ ಅಕ್ಕೋ ನಾನು ನಿಮ್ ಜೊತೆ ನಾನು ಕೊಡು ಅಕ್ಕೋ ನಾನು ನಿಮ್ ಜೊತೆ ಇರ್ತಾರಲ್ಲ ಭವ್ಯ ಅಕ್ಕ ಅವ್ರ ದೊಡ್ಡ ಫ್ಯಾನ್ ಅಕ್ಕೋ ಅವರನ್ನು ಓಸಿ ಕೇಳ್ದೆ ಅಂತ ಹೇಳಕ್ಕೋ ಹಂಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತೀನಿ ಅದಕ್ಕೆ ಗೆಸ್ಟ್ ಆಗಿ ಭವ್ಯ ಅಕ್ಕನನ್ನೇ ಕರೆಯೋಣ ಅಂತ ಪ್ಲಾನ್ ಹಾಕಿವ್ನಿ ಹಂಗೆ ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ತೆಗ್ಸಿ ಕೊಡಕ್ಕೋ ಶಾನೆ ಉಪಕಾರ ಆಗತೈತಿ ಥ್ಯಾಂಕ್ ಯು ಕಣಕ್ಕೋ ಸುಸ್ಮಿತಕ್ಕೋ ಥ್ಯಾಂಕ್ ಯು ಅವಳೆಯಾ ಸುಷ್ಮಿತಾ ಭವ್ಯನ ಬಿಗ್ ಫ್ಯಾನ್ ನಾನು ಅವಳ ಒಟ್ಟಿಗೆ ಜಾಸ್ತಿ ವಿಡಿಯೋ ಮಾಡಿ ಯಾರು ನೀರಜ ಚಿನ್ನು ಆಯ್ತಾಯ್ತು ಮಾಡುವಾಯ್ತು ಬುಕ್ಕ ಸಿಸ್ ಯಾನೇ ಏರೆ ಪಂಡೆ ಸಿಸ್ ಎಂತ ಏನು ಏರೆ ಪನ್ನೆ ಯಾನ್ ಏರು ಪಲ್ಲೆ ಸಿಸ್ ಅಂದ ಏನು ಏರೆ ಪಂಡೆ ಲೆಕ್ಕ ಪಾಡಿಯ ಸಿಸ್ ನೀವು ಕೇಳಿದ ಕ್ವಶನ್ ಸತ್ಯ ಅರ್ಥ ಆಗಲಿಲ್ಲ ಪ್ರವೀಣ್ ಆಚಾರ್ಯನ್ ಅವರೇ ಏನಿರ್ಲಿ ಇನ್ನೊಂದ್ಸಲ ಕ್ವಶನ್ ಕೇಳಿ ಯಾವಾಗಾದ್ರು ಆನ್ಸರ್ ಕೊಡುವ ಅದು ಕ್ವಶನ್ ಕೇಳಿದ್ರಲ್ಲ ಥ್ಯಾಂಕ್ ಯು ಮತ್ತೊಂದು ಭವ್ಯ ಈರ್ಲ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಲ್ಪಿ ಇಟ್ ವಾಸ್ ಹಂಬಲ್ ರಿಕ್ವೆಸ್ಟ್ ಟು ಯು ಮನ್ಸುಲೆಂದು ಈಗ ಎಡಿಟಿಂಗ್ ಪೂರ ಕಷ್ಟ ಅಪ್ಪನಿಗೆ ಎಂತ ಗೊತ್ತಿಲ್ಲ ಮೊಬೈಲ್ ಓದ್ಲಿಕ್ಕೆ ಮಾತ್ರ ಅಷ್ಟೇ ಬೇರೆ ಎಂತ ನನ್ನ ಚಾನಲ್ ಫೇಮಸ್ ಆಗ್ಬೇಕ ಮನ್ಪದ ಹೌದು ಅಂಕಿತನವ್ರು ಹೇಳಿದ್ಮೇಲೆ ಮುಗಿತು ಗಾಯ್ಸ್ ಕಚ್ ಭವ್ಯನ ಬಗ್ಗೆ ಚೂರ್ಪನ್ನೆ ಲೈಕ್ ಮಾತಾಡ್ಬಿಡ್ತೀನಿ ಲೈಕ್ ಮಲ್ತು ಬುಡುಪುನಿ ನಾನು ಹೇಳ್ತೇನೆ ಭವ್ಯನ ಬಗ್ಗೆ ಚೂರು ಪನ್ಲೆ ಲೈಕ್ ಮಲ್ತು ಬುಡುಪುನಿ ಅತ್ತು ಈರತ್ತೆ ಪನ್ನಿ ಕ್ವಶನ್ ಕೇಳಿದ್ದು ಸೊ ಯು ಮಸ್ಟ್ ಆನ್ಸರ್ ದ್ಯಾಟ್ ಏನಂದ್ರೆ ಅದು ಅವಳು ಕೇಳಿದ್ದು ಕ್ವಶನ್ ಅಂಡ್ ಆನ್ಸರ್ ಕ್ವಶನ್ ಕೇಳಿ ಅಂತ ಅವಳು ಕ್ವಶನ್ ಹಾಕಿದ್ರು ಕ್ವಶನ್ ಕೇಳೇನು ಪಂದಿತ್ತೇನು ಆನ್ಸರ್ ವಿಡಿಯೋ ಪಂಪೆಂದು ಅದಕ್ಕೋಸ್ಕರ ಮಾತಾಡಿಗ್ಲ ಲೈಕ್ ಮಾತ್ರ ರಿಪ್ಲೈ ಕೊಡ್ಲಿಲ್ಲ ಯಾರಿಗೆ ನನ್ನ ಬಗ್ಗೆ ಹೇಳು ಓ ಅಂಬಲ್ನ ಬಗ್ಗೆನಾ ನನ್ನ ಬಗ್ಗೆ ಬಂಡುಣ್ಣತ್ತ ಅಂಬಲ್ ಇಂಕ್ ತಿಕ್ಕನೆ ಕಾಲೇಜ್ PUC ಸೆಕೆಂಡ್ PUC ಫಸ್ಟ್ PUC ಅಲ್ಲಿ ಬೇತೆ ಕ್ಲಾಸ್ ಇತ್ತಲ್ಲ ಸೆಕೆಂಡ್ PUC ಎಂಕಲ ಒಂದೇ ಕ್ಲಾಸ್ ಆಯ ಅಲ್ಲಿ ಲಾಸ್ಟ್ ಬೆಂಚ್ ಇತ್ತಲ್ಲ ನಾನು ಫಸ್ಟ್ ಹಿಡಿದು ಥರ್ಡ್ ಬೆಂಚ್ ಇತ್ತು ಅದು ಎಂಕ್ಲೆಗ್ ಆತ ಗುರ್ತ ಇಜ್ಜಂಡು ನಾನು ಪಾತೇರು ಒಂದು ಇಜ್ಜಂಡು ಎಂಕ್ಲು ಪಾತೇರು ಸ್ಟಾರ್ಟ್ ಮಾಡ್ತೇನೆ ಡಿಗ್ರಿಗೆ ಬರ್ತದೆ ನಿಮ್ಮ ಲಾಸ್ಟ್ ಬೆಂಚ್ ಇತ್ತಲ್ಲ ಅದಕ್ಕೆ ನಾನು ಸೈಡ್ ಬೆಂಚ್ ಇತ್ತು ಅಂಚದು ಚೂರು ಪಾತಿರೋದಿಂತ ಆತೆ ಬೊಕ್ಕ ಜಾಸ್ತಿ ಪಾತಿರೋ ಸ್ಟಾರ್ಟ್ ಮಾಡಿ ನನ್ನ ಸೆಕೆಂಡ್ ಇಯರ್ಡ್ ರಡ್ ಒಟ್ಟೊಟ್ಟಿಗೆ ಬೆಂಚ್ ಕುಲದಿತ್ತು ಅಂಚದು ನನ್ನ ಬಿಟ್ಟು ಅವಳಿಗೆ ಆಗ್ತಿಲ್ಲ ಗಾಯ್ಸ್ ಆಗ್ತಿಲ್ಲ ಆತೆ ಬೊಕ್ಕ ಅದು ಬಣ್ಣ ಥ್ಯಾಂಕ್ಸ್ ಯಾನು ಬ್ಲಾಗ್ ಮಂತಿಜಿನಲ್ಲ ಅಲ್ಲಿ ಮೊಬೈಲ್ ಕೂರು ಎನ್ನ ಮೊಬೈಲ್ ಓಲಿಪ್ಪುಡುಂದೆ ಗೊತ್ತಿಜ ಅಲ್ಲಿ ಓಲಾ ಒಂಜಿ ಪತನ್ ಬೋದು ಬ್ಲಾಗ್ ಮಂತ ನಿಪ್ಪಲ್ಲ ಅಂಚ ಅದು ಯಾತಿಂಗ್ ಸಪೋರ್ಟ್ ಮಂತಲ್ಲ ಇಂಚನೆ ಸಪೋರ್ಟ್ ಮಂತ ನಿಪ್ಪಾಡು ನನ್ನ ಒಂಜಿ ವರ್ಷ ಇಪ್ಪನ ಅಂದ ನಾನು ಹೇಗೆಂತ ಹೇಳು ಬಲ ಪಾಪವ ಜೋರ ಪಾಪ ಆತ ಕಾತು ಪಾಪಲತ್ತು ಜೋರ್ಲ ನಾನೇನು ಯಾವಾಗಲಾದ್ರೂ ನಿಮಗೆ ಆವಾಜ್ ಹಾಕಿದ್ದೇನಾ ಸಾರಿ ಅಲ್ಲಿ ಕಾಮಿಡಿ ಅಲ್ಲ ಒಂದೊಂದ್ಸಲ ಖುಷಿ ಹಬ್ಬನು ಒಂದೊಂದ್ಸಲ ಫ್ಲಾಪ್ ಹಬ್ಬನು ಓಕೆ ನೆಕ್ಸ್ಟ್ ಗೋಯಿಂಗ್ ಯಾವ ಎಲ್ಲಿ ಎತ್ತಿತ್ತ ಭವ್ಯ ಸಿಂಗಲ್ ಆರ್ ಕಮಿಟೆಡ್ ಪ್ಲೀಸ್ ಹೇಳಿ ಆ್ಯಂಡ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಅನಿಸಿಕೆ ಬಂಡೆಯನ್ನ ಮುಖ ಅಲ್ಲೊಂದು ದಾದ ಸಿಂಗಲ್ ಕಮಿಟೆಡ್ ಹೆಂಗೆ ಗೊತ್ತಿದ್ದ ನಾ ಸಿಂಗಲ್ ಮತ್ತೆ ಯಾಕೆ ಇಷ್ಟು ವರ್ಷ ನನ್ನೊಟ್ಟಿಗಿದ್ರಿ ನಾ ಸಿಂಗಲ್ಗೆ ಅತ್ತು ಸಿಂಗಲ್ ಅದೇ ಹೇಳುವ ಮನೆಯಲ್ಲಿ ಚಪ್ಪಲಿ ಹಿಡ್ಕೊಂಡು ಓಡಿಸಿದ್ರೆ ಭವ್ಯನ ಬಗ್ಗೆ ಸ್ವಲ್ಪ ಹೇಳಿ ಅವರ
ಅವಳ ದೊಡ್ಡ ಫ್ಯಾನ್ ನಾನು, ಅವಳನ್ನು ಕೇಳಿದೆ ಹೇಳಿ ಆಯ್ತಾ. ಆಯ್ತು, ನಾನು ಸಹ ನಿಮ್ಮನ್ನು ಕೇಳಿದೆ ಆಯ್ತಾ. ಏರದು ರೂಪೇಶ್ ಅವರು, ಅದು ನನ್ನ ತಮ್ಮ ರೂಪೇಶ್. ಆಯ್ತು ರೂಪೇಶ್, ನಾನು ಸಹ ನಿನ್ನನ್ನು ಕೇಳಿದೆ. ಇದೆಂತ ಅಶ್ಮಿತಾ ಹೆಗ್ಡೆ. ಭವ್ಯನ ಬಗ್ಗೆ ಸ್ವಲ್ಪ ಹೇಳಿ. ಅವಳಿಲ್ಲ ಅಂದ್ರೆ ನಿಮ್ಮ ಲಾಗ್ ತುಂಬಾ ಬೋರ್. ನಾನಿಲ್ಲದೆ ನಿಂಗೆ ಯೂಟ್ಯೂಬ್ ಬೋರ್ ಆಗ್ತದಾ? ಆಯ್ತು, ನಾನು ಇರ್ತೇನೆ. ಯಾರದು ಅಕ್ಕ ತಂಗಿ? ಅವಳು ಅಪ್ಪಿ ಕುಂಬ್ಳೆ. ಅಪ್ಪಿ ಫ್ಯಾಮಿಲಿ, ನನ್ನ ಕಸಿನ್. ಅವಳು ಕಸಿನ್. ಡೌಟ್ ಉಂಟಲ್ಲ. ಅಲ್ಲ, ಅವಳಿಗೆ ಚಿಕ್ಕಮ್ಮ ಆಗ್ಬೇಕು, ಬಟ್ ನಾವು ಕಸಿನ್ ತರ. ಇದು ಮಸ್ತ್ ಕ್ಯೂಟ್ ಆದುಲ್ಲ ರೀ. ಅವ್ರ ಥ್ಯಾಂಕ್ ಯು ಪನ್ನೈಕ್ ಆತು. ಕ್ಯೂಟಿ ಜನ್ ಗೊತ್ತು ನಿಗೆ ಮುಗ್ಲ ಮಾಡ ಗೊತ್ತು ಅದೇನೋ ಅವ್ರಿಗೆ ಪಾಪ ಅವ್ರಿಗೆ ಕ್ವಶನ್ ಕೇಳಲಿಕ್ಕೆ ಎಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಪೂಜಾರಿ ಅದನ್ನೆಲ್ಲ ಬೇಡ ಮನಸ್ಸಿಗೆ. ನೀವು ಕಮಿಟೆಡ್ ಆರ್ ಸಿಂಗಲ್? ನಿಂಗೆ ಸಿಂಗಲ್ ಯಾನ್ ಸಿಂಗಲ್ ಅವೆ. ಎನಿ ಟೂರಿಸ್ಟ್ ಪ್ಲೇಸ್ ಹೋದು ಲಾಗ್ ಮನ್ಪುಲೆ ಫ್ರೆಂಡ್ಸ್ ನೊಟ್ಟಿಗೂ ಎಂತದೂ ಇಲ್ಲ, ಯಾರು ಬರುದೂ ಇಲ್ಲ. ಪ್ಲಾನ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಇರ್ತಾರೆ ಗೈಸ್. ಒಬ್ಳಿಗೆ ನೆಂಟ್ರು ಮನೆಗೆ ಹೋಗ್ಲಿಕ್ಕೆ ಇರ್ತಾರೆ, ಇನ್ನೊಬ್ಳಿಗೆ ಅಪ್ಪ ಬಿಡೋದಿಲ್ಲ, ಇನ್ನೊಬ್ಳಿಗೆ ಅಮ್ಮ ಬಿಡುದಿಲ್ಲ. ನಾನ್ ಮತ್ತೆ ಎಲ್ಲದಕ್ಕೆ ರೆಡಿ ಇರ್ತೇನೆ ಸರ್. ಹೋಗುವ ಟ್ರೈ ಮಾಡುವ ನಾವು. ನಾನು ಲ್ಯಾಂಪ್ ಅನ್ನೊಂದು ತುಳುವಲ್ಲಿ ಹೇಳು ಅನ್ನೊಂದುಲ್ಲೆ ಪೋಯಿ ಬಟ್ ಮುಕ್ಕು ಬರ್ಪು ಜೀರೆ ಇಂಬಲ್ ರೆಡಿ ಇಲ್ಲ ಬರ್ಪುನೆ ನಿಜ. ಆಲೊಟ್ಟು ಅಂಕಿತಾ ಅಂಕಿತಾ ಮೂಜಿ ಕಾಲದ ಬಸ್ ಲೇಟ್ ಅಂಡ್ ಅಂಕಿತಾ ಇಂಬಲ್ ಬರ್ಪಲ್ ಅಂಕಿತಾ ಕ್ಯಾಮರಾ ಮ್ಯಾನ್ ಇತ್ತೆ ಬರ್ಪಲ್ ಅಣ್ಣ ಲಾಸ್ಟ್ ಕೈ ಕೊಟ್ಟು ಅಶ್ವಿಜ ಬರ್ಪುನೆ ನಿಜಲ್ಲ. ಅಶ್ವಿಜ ಪ್ಲಾನ್ ಅಲ್ಲಿ ಫಸ್ಟ್ ನಂಬರ್ ಅಲ್ಲಿ ಇರ್ತಾಳೆ ಅವಳು. ಪ್ಲಾನ್ ಫಸ್ಟ್ ಬ್ರೋ ಎಂಕ್ ಅಲ್ಪ ಪೋಯರುಂಟು, ಮುಲ್ಪ ಪೋಯರುಂಟು, ದೊಡ್ಡಪ್ಪನ ಮದಿಮೆ, ದೊಡ್ಡಮ್ಮನ ಮದಿಮೆ, ಎಲ್ಲಿ ಅಮ್ಮನೊಟ್ಟಿಗೆ ದೇವಸ್ಥಾನ ಬಾರುಂಡು. ದೀಪ್ತಿ ಬರ್ತಾಳೆ. ಕೆಲವೊಂದು ಟೈಮ್ ಯಾರಿಗೂ ಬರ್ಲಿಕ್ಕೆ ಆಗುದಿಲ್ಲ, ಅದೇನು ಮಾಡಿ ಭುವನ ಬರ್ತಾಳೆ, ಕಾದ್ರೆ ಬರ್ತಾಳೆ. ಅಶ್ಮಿತಾ ಬರುದಿಲ್ಲ, ನನ್ನದೇ ಅವಳಿಗೆ ಬರುದಿಲ್ಲ. ಗಾಯ್ಸ್ ಓಡಲ್ಲ ಬರ್ತಿದ್ದಲ್ಲ ಫ್ರೆಂಡ್ಸ್ನವರೊಟ್ಟಿಗೆ ಒಂದು ಸಲ ಸಹ ಬಂದಿರ್ಲಿಕ್ಕಿಲ್ಲ ನಂಗೆ. ಅವಳು ಯಾವಾಗಪ್ಪ PUC ಇಂದ ಗೊತ್ತು, ಅದು ಅವಳು ಒಮ್ಮೆ ಸಹ ನನ್ನ ಜೊತೆ ಬರಲೇ ಇಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಅವಳು, ಅದು ನನ್ನ ಜೊತೆ ಬರುದಿಲ್ಲ ಒಳಗೆ. ಬೆಸ್ಟ್ ಫ್ರೆಂಡ್ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ಯಾರು? ಉಮೇಶ್ ಆಚಾರ್ಯ ಹಾಯ್ ಬಂತಿದ್ದೀರಿ. ಹಾಯ್ ಹಾಯ್. ಫುಡ್ ಲಾಗ್ ಮನ್ಪುಲೇಜ್ ಅಂತೀರ. ಫುಡ್ ಮನ್ಪರೆ ಗೊತ್ತಿಲ್ಲ ನಂಗೆ ಗೊತ್ತುಂಟು, ಮಳೆ ಗೊತ್ತುಂಟು ಫುಡ್ ಬಳ್ಳ ಬಂದಿತ್ತೆ. ಇಲ್ಲಡೆ ಹೋದ್ ವ್ಲಾಗ್ ಮಾಡ್ತಾರೆ. ನಮ್ಮ ಎಂಗ್ಲಿಗೆ ಬರ್ತಿದ್ವಿ. ನಂಗೆ ಸ್ವಲ್ಪ ಬರ್ತದೆ. ಎಟ್ಟಿ ಬಿರಿಯಾನಿ ಅಲ್ಲ, ಅದು ಬರ್ತದೆ, ತಿನ್ನೋಷ್ಟು ಬರ್ತದೆ. ಫನ್ ಗೇಮ್ ಅವರು ಇದು ಫುಡ್ ಬ್ಲಾಗ್ ಅದಲ್ವಾ ಹಿಡಿದು ಹೋಟೆಲ್ಗೆ ಹೋಗಿ ಯಾವ ಥರ ಮಾಡ್ತಾರೆ ಅದಲ್ವಾ? ಗೊತ್ತಿಲ್ಲ. ಫುಡ್ ಮಾಡುವಂಥದ್ದು ಫನ್ ಗೇಮ್ ಲಾಗ್ ಮನ್ಪುಲೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಿರು. ಇದನ್ನಿಲ್ಲ, ನಾವು ಡಿಸ್ಕಸ್ ಮಾಡೋದೇ ಇದು. ಯಾರು ಬರುದಿಲ್ಲ, ಯಾರು ಬರುದಿಲ್ಲ. ನಾನು ಇವಳು ಬರ್ತಾರೆ, ಇವಳು ಕೆಲವೊಮ್ಮೆ ಬರುದಿಲ್ಲ, ಕೆಲವೊಮ್ಮೆ ಇವತ್ತೇನೋ ಬಂದ್ಬಿಟ್ಲ ಅಷ್ಟೇ. ನಾಚಿಗೆ ಅಪ್ಪುಂಡು ಮತ್ತೆ ದೀಪ್ತಿ ಬರುದಿಲ್ಲ ಅಂತ ಹೇಳ್ತಾಳೆ. ಅಶ್ವಿಜಾ ಫಸ್ಟ್ ಹೇಳ್ತಾಳೆ ಮಾಡು ಅಂತ, ಮತ್ತೆ ಎಂತ ಆಗ್ತದೆ ಅಂತ ಹೇಳಿಲ್ಲ, ಬರುದೇ ಇಲ್ಲ. ಮತ್ತೆ ಅಶ್ಮಿತಾ ಅವಳು ಸಹ ಬರುದಿಲ್ಲ, ಕರ್ದ್ರೆ ಬರುದಿಲ್ಲ. ಲಾಗ್ ಬಂತ ಬರ್ಪಾಲೆ ಹಾಗೆ ಬರ್ತಾರೆ. ಮುರಂದ ಲಾಗ್ ಬಲಿ ತೊಂದಿತ್ತಲ್ಲಿ ನಿಧಾನ ಬರ್ತೀನಿ ಗೊತ್ತು. ಎಲ್ಲರಿಗೆ ಭಯ, ಟ್ರೋಲ್ ಆಗ್ತಾರೆ ಅಂತ. ಎಂತ ಟ್ರೋಲ್ ಆಗುದು ದೇವ್ರೇ. ನೆಕ್ಸ್ಟ್ ಅಷ್ಟೇ. ಕಮೆಂಟ್ ಮಂತಿನ ಮಾತಿರಗ್ಲ ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಜನದ ಕಮೆಂಟ್ ಇಪ್ಪುಜಿ ದಯಪಣ್ಣತ ಮಾತಿರ್ಲ ಒಂದೊಂದು ವಿಡಿಯೋ ಕಮೆಂಟ್ ಮಂತ್ ಏನು ಬರ ಕ್ವಶನ್ ಮಾತ ಈಗ ಅಪ್ಪಗ ನಾನು ಆನ್ಸರ್ ಕೊಡ್ಪೆ ಅಂಚದ ಆತು ಒಂದಿಜ್ಜಿ ವಾ ಕಾಲೇಜ್ ಅಂಚೆ ಬಂದಂತಾರೆ ಇಂಕ್ಲು ವುಮೆನ್ಸ್ ಕಾಲೇಜ್ ಪುತ್ತೂರು ಬೊಕ್ಕ ಅದಕ್ಕೆ ದುಂಬುಗ್ಲು ಇಂಚನೆ ಕಮೆಂಟ್ ಮಾಡ್ಲಿ. ಇಂಚನೆ ಕಮೆಂಟ್ ಮಾಡ್ಲಿ. ಯಾರು ಮಾಡಿದ್ರು ಒಂದು 4-5 ಜನ ಅಂತೂ ಮಾಡೇ ಮಾಡ್ತಾರೆ ಎಲ್ಲ ವಿಡಿಯೋಗೆ. ಬ್ಯಾಡ್ ಕಮೆಂಟ್ ಇಷ್ಟವರೆಗೆ ಒಂದೇನೋ ಬಂದಿತ್ತು, ಅದಕ್ಕಿಂತ ತುಂಬಾ ಜನ ಒಳ್ಳೆ ಕಮೆಂಟ್ ಎಲ್ಲ ಆಗ್ತಾರೆ. ಇಂಚನೆ ಸಪೋರ್ಟ್ ಮಾಡ್ತು ನಿಕ್ಕಲ್ಲ ಅವಾಗ ಗೈಸ್. ಹೌದು, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗ ಬೇಕು. ಮತ್ತೆ
ಮತ್ತೆ ಇನ್ನು ಕಮೆಂಟ್ ಹಾಕಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ. ಇವಳು ಮಾಡ್ತಾ ಇದ್ದೀನಿ. ನಾನ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ, ಬರುದಿಲ್ಲ. ನೀ ಬರ್ತಿ, ಬೇರೆ ಯಾರು ಬರುದಿಲ್ಲ. ಅವರನ್ನು ಗುಡ್ಡಕ್ಕೆ ಕರ್ಕೊಂಡು ಬರ್ತೇವೆ ಗಾಯ್ಸ್, ಕರ್ಕೊಂಡು ಬರ್ತೇವೆ. ಈ ವಿಡಿಯೋದಲ್ಲಿ ಹೇಳುವುದೇನೆಂದರೆ, ಕ್ವಶನ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಇಷ್ಟೇಳಿ ಇಷ್ಟಪಡ್ತೀನಿ ಗಾಯ್ಸ್, ಬೈ. ಕಟ್ ಮಾಡು. ತುಲೆ ಇಲ್ಲಡೆ ಪೋಂದಿಲ್ಲ, ಇಲ್ಲಡೆ ಹತ್ತು ದೇವಸ್ಥಾನಕ್ಕೆ ಮನಸ್ಸಿಗೆ ಪೋಂದಿಲ್ಲ. ಬರ್ಸ ಬರೋದು ತುಲೆ ತುಲೆ ಕೊಡೆ ಆಯಿತು, ನಮ್ಮದು ಬ್ಲಾಗ್ ಆಯಿತು. ಹಾಗೆ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಮಳೆ ಬರ್ತಾ ಉಂಟು, ಬರ್ಸ ಬರೋದು ಜೋರಿಜ್ಜಿ, ಪಿರಿ ಪಿರಿ ಬರೋದು, ಪನಿ ಪನಿ ಬರೋದುಂಟು. ಆಯಿತು, ಮತ್ತೆ ಇನ್ನು ಊಟ ಮಾಡೋದು ಟೆಂಪಲ್ಗೆ ಹೋಗಿ ಊಟ ಮಾಡೋದು. ಮೇಲೆ ಇಡೀ ಭವ್ಯ ಬಾರಿ ಖುಷಿದಿಲ್ಲ. ಭವ್ಯಾಗ ಮಸ್ತ್ ಜನ ಕಮೆಂಟ್ ಮಾಡಿರ್ತಾರೆ, ಕ್ಯೂಟ್ 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 ಅಂತ. ಇದೆಲ್ಲ ಕ್ಯೂಟ್ ಅದಲ್ಲ, ಲಕ್ಷಣ ಅದಲ್ಲ ಮೊನ್ನೆ ಒಂಜಿ ಬ್ರಿಡ್ಜ್ ದಾಟಿಯ ಅಷ್ಟು ಜನ ಇಲ್ಲ ಅಲ್ಪ ಒಂಜಿ ಪ್ಲೇಸ್ ಉಂಟು ಅಡೆಗೆ ಪೋಯಿ ಎಂಕ್ಲು ಒಂಜು ವರ್ಷ ಒಂದು ಬರ್ತೇನೆ ಪಂಪು ನಾವು ಎಂಕ್ಲು ರೆಡಿ ಇಲ್ಲ ಬರಿಯರ ಅಣ್ಣ ಅಲ್ಲಿಗೆ ಕಾರ್ ಅವಳು ಒಮ್ಮೆ ಹೇಳಿದ್ದು ಕಾರು ನಮಗೆ ಹೋಗ್ಬೇಕಾಗ್ಲಿಲ್ಲ. ಇನ್ನೊಮ್ಮೆ ಹೇಳುವಾಗ ಅವಳು ಮನೇಲಿ ಇರಲಿಲ್ಲ. ಹಾಗೆ ಅಲ್ಲಿ ಬೆಚ್ಚಡಿ ಬಂದಿಲ್ಲ ಅಲ್ಲಿ ಅದೇ ಎಂಕ್ಲೆ ಒಂದು ಆಸೆ ಒಂಜಿ ನಮ್ಮನ್ನ ನೆಕ್ಸ್ಟ್ ವರ್ಷ ತಿಕ್ಕೋನಿ ಜೇರೆ ಗೊತ್ತು. ನಮಗೆ ಡಿಗ್ರಿ ಪೂರ ಲಾಸ್ಟ್ ವರ್ಷ ಜಾಲಿ ಮಾಡುವಷ್ಟೆಲ್ಲ ಈ ವರ್ಷನೇ ಮಾಡ್ಬೇಕು. ಮತ್ತೆ ಹೋದ್ರೆ ಇಲ್ಲ, ಮತ್ತೆ ಮದುವೆಗೆ ಹೋಗ್ತಾರೆ ಎಲ್ಲರೂ. ಮದುವೆಗೆಲ್ಲ ಅವರವರ ಲೋಕದಲ್ಲಿ ಬ್ಯುಸಿ ಆಗಿರ್ತಾರೆ ಅಷ್ಟೇ. ಅಂಚಾದು ಇದೆಲ್ಲ ಅಡೆ ಪೋದು ಮ್ಯಾಗಿ ಮತ್ತೆ ಮನ್ ಪೋಡು ಮತ್ತೆ ಆಮೇಲೆ ಬಟ್ ನಮ್ಮ ಐಡಿ ಏಪಲ್ ಅಂತಿಲ್ಲ ಫ್ಲಾಪ್ ಒಣಗಿಲ್ವಾ ಚಂಡಿಲ್ವಾ ನೋಡಿ ಗೈಸ್, ನನ್ನ ಕೈಯಲ್ಲಿ ಇರ್ತಿರ್ ನನ್ನ ಕೊಡಿ ಈಗಿರ್ತಿರ್ಲಿಲ್ಲ. ಒಳ್ಳೆ ಶಾಕ್ ಕೊಡ್ತು ರೋಗ ಬಂದವರೆಗೆ. ನಮಗೆ ಹೆಲ್ಪ್ ಮಾಡಿದ ಅಶ್ವಿತಕ್ಕನವರಿಗೆ ಧನ್ಯವಾದಗಳು. ಅಶ್ವಿತಕ್ಕನಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅಶ್ವಿತಕ್ಕ ನಿಮಗೆ ವಂದನೆ. ಕೈ ನೋವಾಗ್ತುಂಟು, ಜೋರು ಬಡವನುಂಡು ಗಾಯ್ತು. ದೇವಸ್ಥಾನಕ್ಕೆ ಬರ್ತಿದ್ದಾಯ್ತು, ಮಧ್ಯಾಹ್ನ ಉಡ್ತೀರ ಮಾತ್ರ ದೇವಸ್ಥಾನ ಬರ್ತಾರೆ. ಜನ ಮಸ್ತ್ ದೂರ ಅಪ್ಪ ನಲ್ಪತ್ತು ಬರೋಡ ಅಂತ ಗತ್ಯ. ಪುತ್ತೂರು ದೇವಸ್ಥಾನ ಬರನ್ನಕ್ಲು ಬೆಲೆ ದೂರ ದೂರದಕ್ಲು ಪುರ ಎಲ್ಲ ವನಸಾಡ್ ಎಂಕ್ಲು ಕೋಪನಕ್ಲು ಇಲ್ಲ ಅಡಿಗೆ. ಯಾನೆನ್ನ ಓಲ್ಡ್ ಕಾಲೇಜಿಗೆ ಹೋಗಿಲ್ಲ, ಕಾಲೇಜಿಲ್ಲ ಹೈಸ್ಕೂಲ್ ರಡ್ಡಲ್ಲ ಅಡೆ ಪೋನಿಲ್ಲ ಒಂದು ಸರ್ಟಿಫಿಕೇಟ್ ತಂದಿರ್ತೇನೆ ಅಂಚಾದು ಎಂಕ್ಲನ ಕಾಲೇಜ್ ರೋಜಿಜಿ ತುಲೆ ನಮ್ಮ ಕೊಂಬೆಟ್ಟದ ಗ್ರೌಂಡ್ ತೈಪಲ್ಲ ದಾದ ನಾವೊಂದುಂಡು ಗೇಮ್ಸ್ ಅವನುಂಡು ಈತ ಮಲ್ಲ ಗ್ರೌಂಡ್ ತುಲೆ ತುಂಬ ಜಾಲಿ ಅವಂತನು ಗೊಬ್ಬರ ಅಂತ. ಬಟ್ ಇತ್ತದ ಕಾಲೇಜ್ ಎಂಕ್ಲೆ ಗ್ರೌಂಡ್ ಇಜ್ಜಿ ಹಾಂ ನಮಕ್ಲ ಮುಲ್ಪನೆ ಆಪನ ಎಂಕ್ಲೆಗ್ಲ ಸ್ಪೋರ್ಟ್ಸ್ ಮಾತಿರ್ತದ ಹೈಸ್ಕೂಲ್. ಹಾಯ್ ಸುಂದರಣ್ಣ ಇಂದು ತುಲೆ ಒಂದು ಹೈಸ್ಕೂಲ್ ಎಂಕ್ಲೇನ ಎನ್ನ ಕ್ಲಾಸ್ ಇಂದು ಅದಿತ್ತನು ಮುಲ್ಪರ್ದ ಎಂಕಲ್ ಗ್ರೌಂಡ್ ತೊಗೊಂಡಿತ್ತ ತುಲೆ ಎಂಕ್ಲ ನೈಟಿ ಸರ್ ಬರೋದಿರ್ಲಿ ಆನೆಯವರ ಮದಿಮೆಗೆ ಬೋದಿತ್ತು ಅಂತ. ನಿಕ್ಲೆಗ್ ಈ ವಿಡಿಯೋ ಇಷ್ಟ ಅಣ್ಣ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.